ಮಂಗಳೂರಿನ ಪಚ್ಚನಾಡಿಯಲ್ಲಿರುವ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ನಡೆದ ಬೆಂಕಿ ಅವಘಡಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಹೊಣೆ ಎನ್ನುವ ಪಾಲಿಕೆ ಸದಸ್ಯರಾದ ವಿನಯರಾಜ್ ಅವರ ಆರೋಪ ಖಂಡನೀಯ. ಒಬ್ಬ ಪಾಲಿಕೆ ಸದಸ್ಯನಾಗಿ ಮತ್ತು ವಕೀಲನಾಗಿ ಇಂತಹ ಹೇಳಿಕೆಗಳು ಅವರಿಗೆ ಶೋಭೆ ತರುವಂತದ್ದಲ್ಲ ಎಂದು ಪಾಲಿಕೆಯ ಮುಖ್ಯ ಸಚೇತಕರಾದ ಸುಧೀರ್ ಶೆಟ್ಟಿ ಕಣ್ಣೂರು ಹೇಳಿದರು. ಅವರು ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಮಂಗಳೂರಿನ ಪಚ್ಚನಾಡಿಯಲ್ಲಿರುವ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ನಡೆದ ಬೆಂಕಿ ಅವಘಡದಲ್ಲಿ ಪಾಲಿಕೆಗೆ ಯಾವುದೇ ನಷ್ಟವಾಗಲಿಲ್ಲ. ಆದರೆ ಟೆಂಡರ್ ತೆಗೆದುಕೊಂಡಿರುವ ಸಂಸ್ಥೆಗೆ ನಷ್ಟವಾಗಿದೆ. ಪಾಲಿಕೆ ಇನ್ಶೂರೆನ್ಸ್ ಮಾಡಿಲ್ಲ ಎನ್ನುವ ವಿನಯರಾಜ್ ಹೇಳಿಕೆ ಹಾಸ್ಯಾಸ್ಪದವಾಗಿದೆ. ಒಂದು ವಾಹನ ಖರೀದಿಸುವಾಗ ಇನ್ಶೂರೆನ್ಸ್ ವಾಹನ ಮಾಲಕರೇ ಇನ್ಶೂರೆನ್ಸ್ ಮಾಡಬೇಕು ಹೊರತು ಸರ್ಕಾರ ಮಾಡುವುದಿಲ್ಲ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ನೋಡಿಕೊಳ್ಳುತ್ತೇವೆ ಎಂದು ಹೇಳಿದರು. ನೇರವಾಗಿ ನಾನು ವಿನಯರಾಜಿಗೆ ಕೇಳ್ತಾ ಇದ್ದೀನಿ, ಆದರೆ ಅಲ್ಲಿ ಅದಕ್ಕೆ ಬೇಕಾದಂತಹ ಪಂಪಿಂಗ್ ವ್ಯವಸ್ಥೆ ಇರ್ಬೋದು, ಅಲ್ಲಿಗೆ ಪೈಪ್ಲೈನ್ ಹಾಕುವಂಥ ವ್ಯವಸ್ಥೆ ಯಾವುದನ್ನು ಕೂಡ ಮಾಡಲಿಲ್ಲ. ಈಗ ನಮ್ಮ ಸ್ಥಳೀಯ ಕಾರ್ಪೊರೇಟರು ನಮ್ಮ ಶಾಸಕರ ವಿಶೇಷವಾದಂತಹ ಒಂದು ಮುತುವರ್ಜಿಯಿಂದ ಅಲ್ಲಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ 50 HP ಒಂದು ಪಂಪಿಗೆ ಈಗಾಗಲೇ ಟೆಂಡರ್ ಹಂತದಲ್ಲಿದೆ. ಮತ್ತು CC ಕ್ಯಾಮರಾ ಇರ್ಬೋದು, ಮತ್ತು ಸ್ಟ್ರೀಟ್ ಲೈಟ್ ಇರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮೂಲಭೂತ ವ್ಯವಸ್ಥೆಯನ್ನು ಆ ಒಂದು ಪರಿಸರದಲ್ಲಿ, ಆ ಡಂಪಿಂಗ್ ಯಾರ್ಡ್ ಪರಿಸರದಲ್ಲಿ ಮಾಡುವಂಥ ಕೆಲಸವನ್ನು ಆ ಸ್ಥಳೀಯ ಕಾರ್ಪೊರೇಟರು ಈ ಸಲ ಮಾಡಲಿಕ್ಕೆ ಈಗಾಗಲೇ ಆ ಟೆಂಡರ್ ಹಂತದಲ್ಲಿ ಆ ಕಾಮಗಾರಿಗಳೆಲ್ಲ ಇದೆ. ಈ ಎಲ್ಲ ಸಂಪೂರ್ಣವಾದಂತಹ ಒಂದು ಕೆಲಸವನ್ನು ನಮ್ಮ ಆ ಸ್ಥಳೀಯ ಕಾರ್ಪೊರೇಟರಲ್ಲಿ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಂದೀಪ್ ಗರೋಡಿ, ಸದಸ್ಯೆ ಸಂಗೀತಾ ಆರ್ ನಾಯಕ್, ಬಿಜೆಪಿ ಮುಖಂಡ ರಾಧಾಕೃಷ್ಣ ಉಪಸ್ಥಿತರಿದ್ದರು.